ಜೆಸಿ ಎಚ್ಇಎಫ್ ಅರುಣಾ ಕುಲಾಲ್ ಸಾರಥ್ಯದ ಜೆಸಿಐ ಮುಣ್ಕೂರು ಭಾರ್ಗವದ ವತಿಯಿಂದ ಮುಣ್ಕೂರು ವಿದ್ಯಾವರ್ಧಕ ಪದವಿ ಪೂರ್ವ ಕಾಲೇಜಿನ ಹಾಗೂ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಕಾಲೇಜಿನ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ಪರಿಸರ ಸಂರಕ್ಷಣೆಯ ಜಾಗೃತಿ ಜಾಥಾ ನಡೆಯಿತು. ಕಾರ್ಯಕ್ರಮಕ್ಕೆ ವಲಯಾಧ್ಯಕ್ಷ ಜೆಪಿ ರಾಕೇಶ್ ಕುಂಜೂರು ಅವರು ಚಾಲನೆ ನೀಡಿದರು. ಜೆಸಿ ಎಚ್ಜಿಎಫ್ ಅರುಣಾ ಕುಲಾಲ್ ಬರೆದಿರುವ ಬೆಳೆಸಿ ಮರ ಉಳಿಸಿ ಪರಿಸರ ಎಂಬ ಕರಪತ್ರವನ್ನು ಮುಣ್ಕೂರಿನ ಶ್ರೀ ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ವಲಯಾಧ್ಯಕ್ಷ ರಾಕೇಶ್ ಕುಂಜೂರು ಅವರು ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, ಜೆಸಿಐ ಮುಣ್ಕೂರು ಭಾರ್ಗವ ಸಮಾಜಮುಖಿ ಚಿಂತನೆ ಮಾಡುವಲ್ಲಿ ನಿರಂತರ ಕಾರ್ಯಕ್ರಮಗಳನ್ನು ಮಾಡುತ್ತಿದೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕಾಲೇಜಿನ ಪ್ರಾಂಶುಪಾಲರಾದ ವೈಎಸ್ ಸುದರ್ಶನ್ ಅವರು ಮಾತನಾಡಿ, ಮುಣ್ಕೂರು ಪರಿಸರದಲ್ಲಿ ಇಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಿ ಜೆಸಿ ಮುಣ್ಕೂರು ಭಾರ್ಗವದ ಸಾಧನೆಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಶ್ಲಾಘಿಸಿದರು. ಕಾರ್ಕಳ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಗೋಪಾಲ್ ಮೂಲ್ಯ ಮಾತನಾಡಿ, ಪರಿಸರ ಸಂರಕ್ಷಣೆ ಒಂದು ದಿನಕ್ಕೆ ಸೀಮಿತವಾಗಿರದೆ ನಿತ್ಯ ನೂತನವಾಗಿರಲಿ ಎಂದು ಹಾರೈಸಿದರು. ಇದೇ ವೇಳೆ ಕಾಲೇಜಿನಿಂದ ಮುಣ್ಕೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದವರೆಗೆ ಪರಿಸರ ಸಂರಕ್ಷಣಾ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳಿಂದ ಪರಿಸರ ಸಂರಕ್ಷಣೆಯ ಕುರಿತು ಬೀದಿ ನಾಟಕ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಣ್ಕೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಕರಿಯ ಪೂಜಾರಿ, ವಲಯಾಧಿಕಾರಿ ಜೆಡಿ ಸುರೇಂದ್ರ ಭಟ್, ಪೂರ್ವಾಧ್ಯಕ್ಷ ಹಾಗೂ ವಲಯ ತರಬೇತುದಾರರಾದ ಜೆಎಂ ಪ್ರಭಾಕರ್ ಶೆಟ್ಟಿ, ಪೂರ್ವಾಧ್ಯಕ್ಷ ಜಿಎಂ ಅರುಣಾ ಭಟ್, ಕಾರ್ಯದರ್ಶಿ ಜೆಸಿ ಪ್ರಕಾಶ್ ನಾಯಕ್, ವಲಯಾಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಜೆಶ್ರೀ ಶ್ರೀನಿವಾಸ್ ಸೈತಾಲ್, ವಿದ್ಯಾವರ್ಧಕ ಪ್ರೌಢಶಾಲೆಯ ಜನನಿ ಕೋ ಕ್ಲಬ್ನ ನಿರ್ದೇಶಕಿ ಮಾಲತಿ ಮತ್ತಿತರರು ಉಪಸ್ಥಿತರಿದ್ದರು. ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಪೂರ್ವಾಧ್ಯಕ್ಷ ಜೆಸಿ ಯಶವಂತಾಚಾರ್ಯ, ಜೆಸಿ ದಿನೇಶ್ ಕುಲಾಲ್, ಜೆಜೆಸಿ ಸಂದೀಪಾಚಾರ್ಯ ಹಾಗೂ ಇನ್ನಿತರ ಜೆಸಿ ಬಂಧುಗಳು ಹಾಗೂ ಕಾಲೇಜಿನ ಬೋಧಕ ಬೋಧಕೇತರ ವೃಂದ, ಜೆಸಿಯೇತರ ಬಂಧುಗಳು ಪಾಲ್ಗೊಂಡಿದ್ದರು. ಅರುಣಾ ಕುಲಾಲ್, ಗುಳೇಪಾಡಿ, ವಿ4 ನ್ಯೂಸ್ 24/7 ಬೆಳ್ಮಣ್.